ಕೊರೋನಾ ಕಾರಣದಿಂದ ತರಕಾರಿ, ಹೂವು, ಹಣ್ಣು ಹಾಗೂ ದಿನಸಿ ಪದಾರ್ಥಗಳ ಬೆಲೆ ಹೆಚ್ಚಾಗಿದ್ದು ಜನಸಾಮಾನ್ಯರಿಗೆ ಯುಗಾದಿ ಹಬ್ಬ ಆಚರಣೆಗೆ ಸ್ವಲ್ಪ ತೊಂದರೆ ಆಗಿದೆ. ಇನ್ನು ಮಹಾಮಾರಿಯಿಂದ ಮದುವೆ ಸಭೆ ಸಮಾರಂಭಗಳು ಕೂಡ ಕಡಿಮೆ ಆಗಿದ್ದು ಜ್ಯುವೆಲ್ಲರಿ, ಬಟ್ಟೆ ಹಾಗೂ ಇನ್ನಿತರ ವ್ಯಾಪಾರಸ್ಥರು ತೊಂದರೆ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ. ಏನಿಲ್ಲ ವ್ಯಾಪಾರ ಭಾಳ ಕಷ್ಟ ಉಂಟು ಪರಿಸ್ಥಿತಿ. ಈಗಾದರೆ ಕ್ವಾಲಿಟಿ ಐಟಮ್ ಯಾವುದು ಬರೋದಿಲ್ಲ. ಯಾವುದು ಕ್ವಾಲಿಟಿ ಐಟಮ್ ಅಂತ ಹೇಳೋ ಏನಿಲ್ಲ, ಸಾಧಾರಣ ಐಟಮ್ ಎಲ್ಲ ಬರ್ತಾ ಉಂಟು. ರೇಟ್ ತುಂಬ ಉಂಟು, ಆದರೆ ವ್ಯಾಪಾರ ಹೇಳುವಷ್ಟು ಏನಿಲ್ಲ. ಹೊಸ ವರ್ಷದ ಬಗ್ಗೆ ಏನಾದರೂ ವಿಶೇಷ? ಹೊಸ ಯಾವನಿಗೆ ಕಾಕಡ ಮಲ್ಲಿಗೆಲ್ಲ ಸಿಕ್ಕಾಪಟ್ಟೆ ರಾಶಿ ಆಗಿದೆ. ಮಾರ್ಜಿನ್ ಆಗಿದೆ, ಒಂದು ಕುಚ್ಚಿ 1,400 ರೂಪಾಯಿ, ಕಾಕಡ 800 ಸಿಕ್ಕಾಪಟ್ಟೆ ರೇಟ್ ರಾಶಿ ಆಗಿದೆ. ರೇಟ್ ರಾಶಿ ಆಗಿದೆ, ತೊಂದರೆ ಇಲ್ಲ. ವ್ಯತ್ಯಾಸ ಆಗಿದ್ದಾರೆ, ರೇಟ್ ಜಾಸ್ತಿ ಆಗಿದೆ ಎಲ್ಲದಕ್ಕೆ. ಯಾವತ್ತಿಗೆ ಕಾಕಡ ಮಲ್ಲಿಗೆ